ಶನಿವಾರದಿಂದ ಭಾರೀ ಸುರಿದ ಮಳೆಗೆ ಕೆಸರಿನಲ್ಲಿ ಸಿಲುಕಿಕೊಂಡ ಎತ್ತಿನ ಗಾಡಿ ಹೊರಬರಲು ಸಾಧ್ಯವಾಗದೆ ರೋಗಿಗಳು ಪರದಾಡಿದ ಸ್ಥಿತಿ ನಿರ್ಮಾಣವಾಗಿತ್ತು. ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿಯ ಶ್ರೀರಂಗಪುರ ಮತ್ತು ಗಾದಿಗುಂಟೆ ಮತ್ತು ಪೆಂಡಿಜೀವಿ ಮತ್ತು ಶ್ರೀರಂಗಪುರ ತಾಂಡ ಗ್ರಾಮಗಳಿಂದ ನಾಗಲಮಡಿಕೆ ಗ್ರಾಮಕ್ಕೆ ನಿತ್ಯ ನೂರಾರು ಸಂಖ್ಯೆಯಲ್ಲಿ ನಾಗರಿಕರು ಸಂಚರಿಸುತ್ತಾರೆ. ಇದರಂತೆ ಅನಾರೋಗ್ಯ ನಿಮಿತ್ತ ಚಿಕಿತ್ಸೆಗೆ ನಾಗಲಮಡಿಕೆಗೆ ಗಾದಿಗುಂಟೆ ಗ್ರಾಮದಿಂದ ಬರುತ್ತಿದ್ದ ಎತ್ತಿನ ಗಾಡಿ ಕೊಚ್ಚಿಯಲ್ಲಿ ಸಿಲುಕಿಕೊಂಡು ಕೆಲವು ಕಾಲ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಸ್ಥಳೀಯರ ನೆರವಿನಿಂದ ಎತ್ತಿನ ಗಾಡಿಯಲ್ಲಿದ್ದ ರೋಗಿಗಳನ್ನು ದಡ ಸೇರಿಸಲಾಗಿದೆ. ಇದೇ ತಿಂಗಳು 28ನೇ ತಾರೀಕು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವಂತಹ ಭಕ್ತರು ಇದೇ ಮಾರ್ಗದಲ್ಲಿ ಇರುವಂತಹ ತೀಟೆನಾಗಪ್ಪ ಸ್ವಾಮಿ ದರ್ಶನ ಪಡೆಯಲು ಬರುತ್ತಾರೆ. ಆದ್ದರಿಂದ ಈ ರಸ್ತೆಯನ್ನು ಬೇಗ ಸರಿಪಡಿಸಬೇಕು ಎಂದು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವರದಿ ಮಲ್ಲಿಕಾರ್ಜುನ್ MNR. అది కడిదే ఇది బాగుండా ఈ కార్ల బాగా పారాడుకొని కొండ పోతుంది వాళ్ళు బంగారు ముందు కొట్ట ఇది చెప్ప దాని ముందు గిడ దయతనే ముందు పోయి తోలుకుదే అట్లా